ಎಲ್ಲರಿಗೂ ನಮಸ್ಕಾರ. ಸಾಮಾನ್ಯವಾಗಿ ಕರಾವಳಿ ಕಡೆ ಎಲ್ಲ ನಾಗರ ಪಂಚಮಿ ದಿವಸ ಅರಶಿನ ಕಡುಬನ್ನು ಎಲ್ಲರೂ ಮಾಡ್ತಾರೆ. ಎಲ್ಲರ ಮನೆಯಲ್ಲಿ ಸಹ ಉಂಟಲ್ವಾ ಈ ನಾಗರ ಪಂಚಮಿ ದಿವಸ ಸಂಜೆ ಹೊತ್ತು ಅರಶಿನ ಕಡುಬನ್ನು ಮಾಡುವಂಥ ಪದ್ಧತಿ. ಅದರಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಕೆಲವರು ಬೆಳ್ತಿಗೆ ಅಕ್ಕಿ ಹಾಕಿಬಿಟ್ಟು ಮಾಡ್ತಾರೆ, ಇಲ್ಲಾಂದರೆ ಕೆಲವರು ರೇಷನ್ ಕುಚ್ಚಲಕ್ಕಿ ಹಾಕಿಬಿಟ್ಟು ಮಾಡ್ತಾರೆ. ನಮ್ಮ ಹಿರಿಯರೆಲ್ಲ ಏನು ಗೊತ್ತುಂಟಾ, ಈ ನಾವು ತುಳುನಾಡಲ್ಲೆಲ್ಲ ಕರಾವಳಿ ಸೈಡೆಲ್ಲ ನಾವು ಜಾಸ್ತಿ ಕಜೇರಿ ಅಂತ ಹೇಳ್ತೇವೆ ನಾವು ತುಳು ಭಾಷೆಯಲ್ಲಿ. ಈ ಅಕ್ಕಿಯನ್ನು ಊಟ ಮಾಡ್ತೇವಲ್ವ, ಅದೇ ಅಕ್ಕಿಯನ್ನು ಹಾಕಿಬಿಟ್ಟು ನಾವು ಇಲ್ಲಿ ಇದು ಅರಶಿನ ಕಡುಬನ್ನೆಲ್ಲ ಮೊದಲು ನಮ್ಮ ಹಿರಿಯರೆಲ್ಲ ಮಾಡ್ತಾ ಇದ್ರು. ಇವಾಗ ನಾವು ಬೆಳ್ತಿಗೆ ಅಕ್ಕಿಯನ್ನೆಲ್ಲ ಹೆಚ್ಚಾಗಿ ಮಾಡಿ ಹಾಕ್ತೇವೆ. ಆದರೆ ಆ ಥರ ಕುಚ್ಚಲಕ್ಕಿ ಮಾಡಿ ಹಾಕೋದ್ರಿಂದ ಉಂಟಲ್ವ ತುಂಬಾ ರುಚಿ ಆಗ್ತದೆ ಮಾತ್ರ ಈ ಅರಶಿನ ಕಡುಬು. ಆರೋಗ್ಯಕ್ಕೆ ಕೂಡ ಅಷ್ಟೇ ತುಂಬ ಒಳ್ಳೆಯದಿದು ಕುಚ್ಚಲಕ್ಕಿ ಮಾಡಿ ನಾವು ಕಡುಬು ಮಾಡೋದ್ರಿಂದ. ಈ ವರ್ಷ ನಾನು ಕೂಡ ಅದೇ ರೀತಿ ಮಾಡುವ ಅಂತೇಳಿ ಅಂದ್ಕೊಂಡು ನಾನು ಮಾಡಿದೆ. ತುಂಬಾ ರುಚಿಯಾಗಿದೆ. ವಿಡಿಯೋ ಕೂಡ ಮಾಡಿದ್ದೇನೆ ನಾನು, ನಿಮಗೆ ಕೂಡ ತೋರಿಸ್ಕೊಡೋಣ ಅಂಥೇಳಿ. ನೀವು ಕೂಡ ಈ ರೀತಿ ಕಾಂಬಿನೇಷನ್ ಮಾಡಿ ಅಕ್ಕಿನ ಹಾಕಿಬಿಟ್ಟು ಒಂದು ಸಲ ಮಾಡಿ ನೋಡಿ. ತುಂಬ ಅಂದರೆ ತುಂಬಾ ರುಚಿಯಾಗ್ತದೆ. ಇದೇ ರೀತಿ ಅಕ್ಕಿನ ಕಾಂಬಿನೇಷನ್ ಮಾಡಿ ಹಾಕಿಬಿಟ್ಟು ನೀವು ಬಾಳೆ ಎಲೆಯಲ್ಲಿ ಗಟ್ಟಿ ಮಾಡ್ತೇವೆ ನೋಡಿ ನಾವು, ಅದನ್ನು ಕೂಡ ಮಾಡಬಹುದು. ಅದು ಕೂಡ ಅಷ್ಟೇ ತುಂಬ ಒಳ್ಳೆಯದಾಗ್ತದೆ. ಮತ್ತು ಅದಕ್ಕೆ ನಾವು ಇನ್ನೊಂದು ಬೆಲ್ಲದ ಹೂರಣ ಮಾಡಿ ಇಡ್ತೇವೆ. ಈ ಅರಿಶಿನ ಕಡುಬು ಮಾಡಬೇಕಾದ್ರೆ ಅದರ ಮಧ್ಯಕ್ಕೆ ಬೆಲ್ಲದ ಹೂರಣ ಮಾಡಿ ಇಡ್ತೇವೆ, ಗೊತ್ತಿರ್ಬೋದು ನಿಮಗೆ ಸಹ. ಈ ಹೂರಣ ಏನಾಗ್ತದೆ ಅಂತ ಹೇಳಿದರೆ, ನಾವು ಮಾಡಿ ಇಡ್ತೇವಲ್ವ ಆ ಕೂಡಲೇ ಅದು ನೀರಾಗಿ ಹೋಗ್ತದೆ. ಬಿಸಿಗೆ ಇಡಬೇಕಾದ್ರೆ ಇನ್ನೂ ಸ್ವಲ್ಪ ನೀರಾಗ್ತದೆ. ಇದಕ್ಕೊಂದು ಒಳ್ಳೆ ಟಿಪ್ಸ್ ಹೇಳ್ತೇನೆ ನಾನು. ಇದು ನೀರಾಗದೆ ಇರೋ ಥರ ಒಂದು ಇಂಗ್ರೀಡಿಯೆಂಟ್ಸ್ನ ಹಾಕಿಬಿಟ್ಟು ನಾವು ಅದನ್ನು ಗಟ್ಟಿ ಆಗೋ ಥರ ಮಾಡ್ಬೋದು. ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ, ಈ ಟಿಪ್ಸ್ನ ನಿಮಗೆ ಫಾಲೋ ಮಾಡ್ಕೊಂಡು ಹೋಗ್ಬೋದು. ಓಕೆ, ಇವಾಗ ವಿಡಿಯೋ ನೋಡ್ಕೊಂಡು ಬರೋಣ. ಆದರೆ ಅದಕ್ಕಿಂತ ಮೊದಲು ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಆಮೇಲೆ ನೀವು ಕೂಡ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಬಂದಿದೆ ಅಂಥೇಳಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಇವಾಗ ನಾನು ಅರಿಶಿನ ಕಡುಬನ್ನು ಯಾವ ರೀತಿ ಮಾಡಿದ್ದೇನೆ ಅಂತೇಳಿ ತೋರಿಸ್ಕೊಡ್ತಾ ಇದ್ದೇನೆ. ಮೊದಲೀಗ ಅರಿಶಿನ ಕಡುಬು ಮಾಡಲಿಕ್ಕೆ ಅರಿಶಿನ ಎಲೆಯನ್ನು ಕೊಯ್ದು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ತುಂಬ ಅರಿಶಿನ ಎಲೆ ಉಂಟು. ಇದು ನೆಟ್ಟು ಮಾಡಿದ್ದು. ನೀವು ಬೇಸಿಗೆ ಕಾಲದಲ್ಲಿ ನೆಟ್ಟರೆ ಈ ಥರ ಮಳೆಗಾಲದಲ್ಲಿ ಒಳ್ಳೆ ಎಲೆ ಬರ್ತದೆ. ಅದರಲ್ಲಿ ಚೆನ್ನಾಗುಂಟು ಎಲೆ ಸಹ. ದೊಡ್ಡ ದೊಡ್ಡ ಎಲೆ ಸಿಕ್ಕಿದರೆ ಒಳ್ಳೆಯದು. ನನಗೆ ದೊಡ್ಡ ದೊಡ್ಡ ಎಲೆ ಸಿಕ್ಕಿದೆ ನೋಡಿ. ಹುಳ ಎಲ್ಲ ಇಲ್ಲ, ಸ್ವಲ್ಪ ಕಡಿಮೆ ಉಂಟು ಹುಳ ಎಲ್ಲ. ಇಲ್ಲಾಂದರೆ ಕೆಲವು ಕಡೆ ಹುಳ ಇದ್ದು ತೂತು ತೂತು ಇರ್ತದೆ. ದೊಡ್ಡ ಎಲೆ ನೋಡಿ ಇದು. ದಂಟನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿ. ನಮಗೆ ಅದರ ಎಲೆಯ ದಂಟು ಬೇಕು ಅಂತಿಲ್ಲ, ಈ ಥರ ನೀವು ಕಟ್ ಮಾಡಿದರೆ ಆಯಿತು. ತುಂಬ ಉದ್ದ ಸಹ ಉಂಟು ನೋಡಿ ಎಲೆ, ಫ್ರೆಶ್ ಎಲೆ ಕೂಡ. ಪೇಟೆಯಲ್ಲೆಲ್ಲ ಒಂದು ಕಟ್ಟಿಗೆ 30 ರೂಪಾಯಿ ಕೊಡಬೇಕಾಗ್ತದೆ ನೀವು. ಅದು ಕೂಡ ಅದರಲ್ಲಿ ಒಂದು 10 ಎಲೆ ಇರ್ತದೆ ಅಷ್ಟೇ. ಈಗ ನಾನು ಇದರಿಂದ ಬೇಕಾದಷ್ಟು ಎಲೆ ಕೊಯ್ತಾ ಇದ್ದೇನೆ. ಓಕೆ, ಇವಾಗ ಎಲೆ ಎಲ್ಲ ಕೊಯ್ದು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೇನೆ ನಾನು. ಚೆನ್ನಾಗಿ ತೊಳಿಬೇಕು ಮಾತ್ರ, ಈ ಮಳೆಗಾಲದಲ್ಲಿ ಉಂಟಲ್ವ ಅದರಲ್ಲಿ ಹುಳ ಎಲ್ಲ ಇರ್ತದೆ. ಅದರಿಂದ ಸರಿಯಾಗಿ ನೋಡಿಕೊಂಡು ನೀವು ಅದನ್ನ ತೊಳ್ಕೊಳ್ಬೇಕಾಗ್ತದೆ. ಈ ರೀತಿ ನೀಟಾಗಿ ತೊಳೆದು ಒಂದು ಕ್ಲೀನಾಗಿರೋ ಬಟ್ಟೆಯಿಂದ ಅದನ್ನು ನೀಟಾಗಿ ಅದರ ನೀರೆಲ್ಲ ತೆಗಿಬೇಕು, ಒರೆಸ್ಕೊಳ್ಬೇಕು. ಈ ರೀತಿ ನೀಟಾಗಿ ಒರೆಸಿಟ್ಕೊಂಡ್ರೆ ಒಳ್ಳೆಯದು. ನೋಡಿ, ಇವಾಗ ಎಲೆ ಎಲ್ಲ ರೆಡಿ ಆಯಿತು. ಈಗ ಅಕ್ಕಿ ತೋರಿಸ್ತಾ ಇದ್ದೇನೆ, ಯಾವ ಥರ ಅಕ್ಕಿ ಹಾಕಿ ನಾನಿಲ್ಲಿ ಕಡುಬು ಮಾಡ್ತಾ ಇದ್ದೇನೆ ಅಂತೇಳಿ. ಇಲ್ಲಿ ನಾನು 3/4 kg ಕುಚ್ಚಲಕ್ಕಿ ತಗೊಂಡಿದ್ದೇನೆ. ಹಾಗೆ 1/4 kg ಬೆಳ್ತಿಗೆ ಅಕ್ಕಿ ತಗೊಂಡು ಒಂದು 6 ಗಂಟೆ ಹೊತ್ತು ನೀರಲ್ಲಿ ನೆನೆಸಿಟ್ಟಿದ್ದೇನೆ. ಬೆಳ್ತಿಗೆ ಅಕ್ಕಿ ಆದರೆ ಬೇಗ ನೆನೀತದೆ, ಆದರೆ ಕುಚ್ಚಲಕ್ಕಿ ಹಾಗಲ್ಲ, ತುಂಬ ಲೇಟ್ ಟೈಮ್ ತಗೊಳ್ತದೆ ಅದು ನೆನೆಯಲಿಕ್ಕೆ. ಒಂದು 6 ಗಂಟೆ ಹೊತ್ತು, ಕರೆಕ್ಟಾಗಿ 6 ಗಂಟೆ ಹೊತ್ತು ನೆನೆಸಿಟ್ಕೊಂಡಿದ್ದೇನೆ ಇದನ್ನು. ಈಗ ಕೆಲವರಿಗೆ ಕುಚ್ಚಲಕ್ಕಿ ಅಂದರೆ ಗೊತ್ತಿರೋದಿಲ್ಲ, ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೇನೆ ನಿಮಗೆ. ಇಲ್ಲಿ ನೋಡಿ, ಕುಚ್ಚಲಕ್ಕಿ ಅಂದರೆ ನಾವು ಕರಾವಳಿ ಸೈಡೆಲ್ಲ ಊಟ ಮಾಡುವಂತಹ ಕುಚ್ಚಲಕ್ಕಿ ಇದು ಒಂದು 3/4 kg ತಗೊಂಡಿದ್ದೇನೆ. ಹಾಗೆ 1/4 kg ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ. ಇದು ನೋಡಿ, ಒಳ್ಳೆ ಕ್ವಾಲಿಟಿದ್ದು ಇದು ಅಕ್ಕಿ, ಕಜೆ ಅಕ್ಕಿ ಅಂತ ಹೇಳ್ತೇವೆ ನಾವು ಇದಕ್ಕೆ. ಏನು ಪಾಲಿಶ್ ಏನು ಆಗಲಿಲ್ಲ, ಇದು ನಮ್ಮ ಗದ್ದೆಯಲ್ಲಿ ಬೆಳೆದಂತಹ ಅಕ್ಕಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ಗಂಜಿ ಮಾಡಿಕೊಂಡು ಊಟ ಮಾಡಲಿಕ್ಕೆಲ್ಲ ತುಂಬ ಒಳ್ಳೆಯದಾಗ್ತದೆ, ತುಂಬ ರುಚಿಯಾಗಿ ಕೂಡ ಇರ್ತದೆ. ಇದು 3/4 kg ತಗೊಂಡಿದ್ದೇನೆ. ಹಾಗೆ 1/4 kg ಬೆಳ್ತಿಗೆ ಅಕ್ಕಿ ನಾವು ನಾರ್ಮಲಾಗಿ ರೇಷನ್ ಅಕ್ಕಿಯನ್ನೇ ಹಾಕ್ಕೊಂಡಿದ್ದೇನೆ ನಾನಿಲ್ಲಿ. ಕರೆಕ್ಟಾಗಿ 3/4 kgಗೆ 1/4 kg ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಬರ್ತದೆ. ಇವಾಗ ಒಂದು 6 ಗಂಟೆ ಹೊತ್ತು ನೀರಲ್ಲಿ ನೆನೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನಾನು. ಈಗ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೇನೆ. ಈಗ ಇದನ್ನು ಕಡಿಲಿಕ್ಕುಂಟು, ನಾನಿಲ್ಲಿ ಕಲ್ಲಲ್ಲೇ ಹಾಕಿ ಕಡಿತಾ ಇದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿಬಿಟ್ಟು ಕಲ್ಲನ್ನು ನೋಡಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೇನೆ. ಇಲ್ಲಿ
ತೊಳೆದು ಇವಾಗ ಅಕ್ಕಿಯನ್ನೆಲ್ಲ ಹಾಕ್ತಾ ಇದ್ದೇನೆ. ಅದಕ್ಕೆ ಒಂದು ಅರ್ಧ ಗಂಟೆ ಟೈಮ್ ಬೇಕಾಗ್ತದೆ ಇದನ್ನು ಕಡ್ದು ತೆಗಿಲಿಕ್ಕೆ ನಮಗೆ. ಈಗ ಸ್ವಲ್ಪ ನೀರು ಹಾಕಿಬಿಟ್ಟು ಗಟ್ಟಿಯಾಗಿ ಕಡಿಲಿಕ್ಕೆ, ಇದು ತೆಳ್ಳಗಾಗಬಾರ್ದು, ಹಿಟ್ಟು ಗಟ್ಟಿಯಾಗಿರಬೇಕು. ಹಾಗೆಯೇ ಎಷ್ಟು ನೈಸಾಗಿ ಕಡಿಲಿಕ್ಕಾಗ್ತದೆ ನೋಡಿ, ಅಷ್ಟು ನೈಸಾಗಿ ಕಡಿಬೇಕಾಗ್ತದೆ. ತುಂಬ ನೈಸಾಗಿ ಕಡಿಲಿಕ್ಕೆ ಉಂಟು ಇದನ್ನು. ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಾಕಿ ನೀವು ಕಡೀರಿ ನೋಡಿ. ಈ ಥರ ಕರೆಕ್ಟಾಗಿ ಒಂದು ಅರ್ಧ ಗಂಟೆ ಟೈಮು ಹಿಡಿತದೆ ಇದಕ್ಕೆ. ಓಕೆ, ಇವಾಗ ನೋಡಿ ರೆಡಿಯಾಗಿದೆ, ನೈಸಾಗಿ ರೆಡಿಯಾಗಿದೆ ನೋಡಿ. ಇಷ್ಟು ಗಟ್ಟಿ ಇರಬೇಕು, ಇದಕ್ಕಿಂತ ತೆಳ್ಳಗೂ ಬೇಡ, ತುಂಬ ಗಟ್ಟಿಯಾಗೂ ಬೇಡ. ಈ ತಿಕ್ನೆಸ್ಸಿಗಿದ್ರೆ ಸಾಕಾಗ್ತದೆ, ಇಷ್ಟು ಗಟ್ಟಿ ಇರಲಿ ಹಿಟ್ಟು. ಈಗ ಇದನ್ನು ತೆಗೆಯುವ ಕಲ್ಲಿಂದ. ಇದಕ್ಕೆ ಕಲ್ಲು ತೊಳೆದು ನೀರೇನು ಹಾಕಲಿಕ್ಕೆ ಹೋಗಲಿಕ್ಕಿಲ್ಲ. ಈಗ ನೋಡಿ ಇಲ್ಲಿ ಹಿಟ್ಟೆಲ್ಲ ರೆಡಿಯಾಗಿದೆ. ಈಗ ನಾನು ಒಲೆಯನ್ನು ಹಚ್ಚಿಬಿಟ್ಟು ನೀರು ಬಿಸಿ ಮಾಡಲಿಕ್ಕೆ ಇಡ್ತೇನೆ. ನಾವು ಗಟ್ಟಿ ಹಚ್ಚೋದಕ್ಕಿಂತ ಮೊದಲು ಈ ಥರ ನೀರು ಬಿಸಿ ಮಾಡಲಿಕ್ಕೆ ಇಟ್ಟರೆ ಒಳ್ಳೆಯದು. ಇದು ಕಡುಬು ಮಾಡುವ ಪಾತ್ರ, ದೊಡ್ಡ ಪಾತ್ರ ತೊಗೊಂಡಿದ್ದೇನೆ ನಾನು, ನೀರು ಬಿಸಿ ಆಗಲಿ ಅಂತೇಳಿ ಬಿಟ್ಟಿದ್ದೇನೆ. ಈಗ ಇಲ್ಲಿ ನಾನು ಒಂದು ತೆಂಗಿನಕಾಯಿ ತೊಗೊಂಡಿದ್ದೇನೆ ನೋಡಿ, ದೊಡ್ಡ ತೆಂಗಿನಕಾಯಿ ತೊಗೊಂಡಿದ್ದೇನೆ ನಾನು. ತೆಂಗಿನಕಾಯಿ ಎಷ್ಟು ಹಾಕ್ತೀರೋ ನೀವು ಅಷ್ಟು ರುಚಿ ಆಗ್ತದೆ ಕಡುಬು. ಈಗ ಇದನ್ನು ತುರ್ಕೊಳ್ಳೋಣ. ಒಂದು ತುರಿಮನೆ ತೊಗೊಂಡು ನಾನು ತುರಿತಾ ಇದ್ದೇನೆ. ತುಂಬ ಸಣ್ಣದಾಗಿ ತುರಿಬೇಕು ನೀವು ನೋಡಿ. ಇದು ಹೀಗೆ ನಾವು ತೆಂಗಿನಕಾಯಿ ತುರಿಬೇಕಾದ್ರೆ ಉಂಟಲ್ವಾ, ಪೀಸ್ ಪೀಸ್ ಬೀಳ್ತದಲ್ವಾ, ಹಾಗೆ ಪೀಸ್ ಪೀಸ್ ಎಲ್ಲ ಬೀಳಲಿಕ್ಕೆ ಬಾರ್ದು, ಬಿದ್ದರೂ ಅದನ್ನು ನೀವು ಹಾಕಲಿಕ್ಕಿಲ್ಲ. ಸಣ್ಣದಾಗಿ ಈ ರೀತಿ ತುರ್ಕೊಳ್ಳಿ. ನಂತರ ಬೆಲ್ಲ ಕೂಡ ಹಾಗೆ ಒಂದು ಚಾಕು ಇಲ್ವೇ ಈ ರೀತಿ ಕತ್ತಿ ತಗೊಂಡು ನೀವು ತುರ್ಕೊಳ್ಬೇಕಾಗ್ತದೆ ಅದನ್ನು ಕೂಡ. ಈ ತೆಂಗಿನಕಾಯಿಗೆ ಎಷ್ಟು ಹಿಡಿತದೋ ಅಷ್ಟು ಬೆಲ್ಲ ಹಾಕಿ. ಜಾಸ್ತಿ ಸ್ವೀಟ್ ನಿಮಗೆ ಇಷ್ಟ ಉಂಟು, ಜಾಸ್ತಿ ಬೇಕು ಅಂತ ಹೇಳಿದರೆ ಒಂದು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಇವಾಗ ನೋಡಿ ಬೆಲ್ಲ ಎಲ್ಲ ತುರ್ಕೊಂಡದ್ದಾಗಿದೆ. ಈಗ ನಾನು ನಿಮಗೆ ಮೊದಲೇ ಹೇಳಿದಾಗೆ ಬೆಲ್ಲ ನೀರಾಗದೆ ಇರೋ ರೀತಿ ಒಂದು ಇಂಗ್ರೀಡಿಯೆಂಟ್ಸ್ ಹಾಕ್ತೇನಂತ ಹೇಳಿದಲ್ಲ, ಒಂದು ಟಿಪ್ಸ್ ಹೇಳ್ತೇನಂತೇಳಿ ನೋಡಿ. ಇದೇ ಅದು ಆ ಇಂಗ್ರೀಡಿಯೆಂಟ್ಸ್. ಪೇಪರ್ ಅವಲಕ್ಕಿ ತೊಗೊಂಡಿದ್ದೇನೆ ನಾನು. ಒಂದು 3 ಟೇಬಲ್ ಸ್ಪೂನಷ್ಟು ಪೇಪರ್ ಅವಲಕ್ಕಿಯನ್ನು ಈ ರೀತಿ ನೀವು ತೆಂಗಿನಕಾಯಿ ಮತ್ತು ಬೆಲ್ಲದ ಜೊತೆ ಹಾಕಿ ಮಿಕ್ಸ್ ಮಾಡಿದರೆ ಉಂಟಲ್ವ, ಅದು ಈ ಅವಲಕ್ಕಿ ನೀರನ್ನೆಲ್ಲ ಅಬ್ಸರ್ವ್ ಮಾಡ್ತದೆ. ಬೆಲ್ಲ ನೀರಾಗೋ ಯಾವುದೇ ಚಾನ್ಸ್ ಇಲ್ಲ. ಅದಕ್ಕೋಸ್ಕರ ನಾನು ಈ ರೀತಿ ಅವಲಕ್ಕಿನ ಒಂದು ಸ್ವಲ್ಪ ಹಾಕ್ತೇನೆ. ಆಮೇಲೆ ಇಲ್ಲಿ ನೋಡಿ ಒಂದು 3 ಏಲಕ್ಕಿಯನ್ನು ಈ ರೀತಿ ಸಿಪ್ಪೆ ಬಿಡಿಸ್ಕೊಂಡು ಒಂದು ಕುಟ್ಟೋ ಕಲ್ಲಿಗೆ ಹಾಕಿಬಿಟ್ಟು ಈ ರೀತಿ ನಾನು ಅದನ್ನು ಕುಟ್ಟಿ ಪುಡಿ ಮಾಡ್ತಾ ಇದ್ದೇನೆ. ಏಲಕ್ಕಿ ಪುಡಿ ಇದ್ದರೆ ಡೈರೆಕ್ಟಾಗಿ ನೀವು ಪುಡಿಯನ್ನೇ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಅದಕ್ಕೆ ಬೇಗ ಹುಡಿ ಆಗಲಿ ಅಂತೇಳಿ ನಾನು ಇದಕ್ಕೆ ಒಂದು ಸ್ವಲ್ಪ ಅರ್ಧ ಟೀ ಸ್ಪೂನ್ನಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ. ಸಕ್ಕರೆ ಹಾಕಿಬಿಟ್ಟು ಈ ರೀತಿ ಹುಡಿ ಮಾಡ್ತಾ ಇದ್ದೇನೆ ಏಲಕ್ಕಿಯನ್ನು ನೋಡಿ. ಇವಾಗ ಇದು ಕೂಡ ರೆಡಿಯಾಗಿದೆ. ಇದನ್ನೀಗ ಈ ಬೆಲ್ಲ ಮತ್ತು ತೆಂಗಿನಕಾಯಿ ಮಿಶ್ರಣಕ್ಕೆ ಹಾಕಿಬಿಟ್ಟು ನೀವು ಇದನ್ನು ಮಿಕ್ಸ್ ಮಾಡಿದರೆ ಆಯಿತು. ಇದಕ್ಕೆ ಬೇಕಾದರೆ ನೀವು ಉಂಟಲ್ವ, ಎಳ್ಳು ಇದ್ದರೆ ನಿಮ್ಮಲ್ಲಿ ಎಳ್ಳು ಕೂಡ ಹುರಿದು ಬಿಟ್ಟು ಹಾಕ್ಬೋದು, ಅದು ಕೂಡ ಒಳ್ಳೆ ರುಚಿ ಕೊಡ್ತದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ನಿಮಗೆ ಅನಿಸ್ಬೋದು ಸ್ವೀಟ್ ಕಮ್ಮಿ ಆಗ್ತದಾ ಏನೋ ಅಂಥೇಳಿ. ಇದು ಅವಲಕ್ಕಿ ಹಾಕಿದರೆ ನಿಮಗೆ ಯಾವುದೇ ಕಾರಣಕ್ಕದು ಸ್ವೀಟ್ ಕಡಿಮೆ ಆಗಲ್ಲ. ಓಕೆ, ಇವಾಗ ಒಂದು ಅರಿಶಿನ ಎಲ್ಲ ತೊಗೊಂಡಿದ್ದೇನೆ ನೋಡಿ. ತಗೊಂಡ್ಬಿಟ್ಟು ಇದನ್ನು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿಬಿಟ್ಟು ತೆಳ್ಳಗೆ ನಾವು ಇದನ್ನು ಇದಕ್ಕೆ ಹಿಟ್ಟನ್ನು ಹಾಕಬೇಕು ನೋಡಿ. ಈ ರೀತಿ ನೋಡಿ ತಟ್ಟಬೇಕು. ತುಂಬ ತೆಳ್ಳಗೆ ತಟ್ಟಬೇಕಾಗ್ತದೆ. ಯಾಕೆಂತ ಹೇಳಿದರೆ ಕುಚ್ಚಲಕ್ಕಿ ಹಾಕಿರೋದ್ರಿಂದ ಎಷ್ಟು ತೆಳ್ಳಗಾಗ್ತದೆ ಅಷ್ಟು ತೆಳ್ಳಗೆಲ್ಲ ಇದು ತಟ್ಟಿದರೆ ಒಳ್ಳೆಯದು ನೋಡಿ. ಈ ರೀತಿ ತಟ್ಕೊಂಡ್ರೆ ಆಯಿತು. ಓಕೆ, ಈಗ ಇದಕ್ಕೆ ಬೆಲ್ಲದ ಮಿಶ್ರಣನ ಹಾಕ್ಕೊಳ್ಳೋಣ. ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ, ನಿಮ್ಮ ಅಂದಾಜಿನ ಮೇರೆಗೆ ಬಿಟ್ಟಿದ್ದದು. ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೀವು ಹಾಕ್ಕೊಂಡ್ರೆ ಆಯಿತು. ಫುಲ್ ಈ ರೀತಿ ನೀವು ಸ್ಪ್ರೆಡ್ ಮಾಡಿ ಹಾಕಬೇಕಾಗ್ತದೆ ನೋಡಿ. ಈ ಥರ ಸ್ಪ್ರೆಡ್ ಮಾಡಬೇಕು ಫುಲ್ಲು ಬೆಲ್ಲದ ಹೂರಣನ. ಹೀಗೆ ಇದನ್ನು ಸ್ಪ್ರೆಡ್ ಮಾಡಿ ಆಮೇಲೆ ಫೋಲ್ಡ್ ಮಾಡಿದ್ರೆ ಆಯಿತು. ಈ ಥರ ಫೋಲ್ಡ್ ಮಾಡಿ ಇಟ್ಕೊಳ್ಳೋಣ. ಈಗ ನೋಡಿ ಇನ್ನೊಂದು ಕಡುಬು ಕೂಡ ನಾನು ಅದೇ ರೀತಿ ಮಾಡಿ ತೋರಿಸ್ತಾ ಇದ್ದೇನೆ. ತುಂಬ ತೆಳ್ಳಗೆ ಲಟ್ಟಿಸ್ಬಿಟ್ಟು ಬೆಲ್ಲದ ಮಿಶ್ರಣ ಅದಕ್ಕೆ ಹಾಕಿಬಿಟ್ಟು ಫೋಲ್ಡ್ ಮಾಡೋದು. ನಿಮಗೆ ಉದ್ದಕ್ಕೆ ಬೇಕಾದರೂ ಫೋಲ್ಡ್ ಮಾಡ್ಬೋದು. ನಾನಿಲ್ಲಿ ಅಡ್ಡಕ್ಕೆ ಫೋಲ್ಡ್ ಮಾಡಿದ್ದೇನೆ ನೋಡಿ. ಇವಾಗ ಗಟ್ಟಿಯೆಲ್ಲ ರೆಡಿಯಾಗಿದೆ. ಈಗ ಇದನ್ನು ಬೇಯಲಿಕ್ಕೆ ಇಟ್ಟರೆ ಆಯಿತು. ಹಾಗೆ ನೀರು ಕೂಡ ಅಷ್ಟೇ ಚೆನ್ನಾಗಿ ಕುದಿಬೇಕು ನೋಡಿ. ನೀರು ಕುದಿ ಬಂದ ನಂತರನೇ ನೀವು ಗಟ್ಟಿಯನ್ನು ಇಡಬೇಕು. ನೀರೀಗ ಚೆನ್ನಾಗಿ ಕುದಿ ಬಂದಿದೆ. ಈಗ ಎಲ್ಲ ಗಟ್ಟಿಯನ್ನು ಈ ರೀತಿ ಇಡ್ತಾ ಇದ್ದೇನೆ ನಾನು. ಇದು ಕರೆಕ್ಟಾಗಿ ಸಾಧಾರಣ 1 ಗಂಟೆ ಬೇಯಬೇಕಾಗ್ತದೆ. ಕುಚ್ಚಲಕ್ಕಿ ಹಾಕಿದ್ದೇನಲ್ವಾ, ಹಾಗಾಗಿ 1 ಗಂಟೆ ಬೇಕು ಬೇಯಲಿಕ್ಕೆ. ಬೆಳ್ತಿಗೆ ಅಕ್ಕಿ ಆದರೆ ನಿಮಗೆ 1/2 ಅವರಲ್ಲಿ ಬೇಯ್ತದೆ. ಓಕೆ ನೋಡಿ, ಇವಾಗ 1 ಗಂಟೆ ಕಳೆದಿದೆ. ಈಗ ತೋರಿಸ್ತಾ ಇದ್ದೇನೆ ನಿಮಗೆ ನಾನು
ಹೇಗೆ ಬಂದಿದೆ ಅಂತೇಳಿ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಸಾಫ್ಟಾಗಿ ಕೂಡ ಇರ್ತದೆ. ನೀವು ಸಂಜೆ ಹೊತ್ತು ಮಾಡಿದರೆ ನಿಮಗೆ ಮರುದಿನ ಬೆಳಿಗ್ಗೆ ತಿನ್ನಲಿಕ್ಕೆ ಕೂಡ ತುಂಬ ಸಾಫ್ಟಾಗಿರ್ತದೆ. ನಾವು ಬೆಳ್ತಿಗೆ ಅಕ್ಕಿ ಮತ್ತು ರೇಷನ್ನ ಕುಚಲಕ್ಕಿ ಹಾಕಿ ಮಾಡಿದರೆ ಗಟ್ಟಿ ಆಗ್ತದೆ. ಬಿಸಿ ಬಿಸಿ ಇರುವಾಗ ತಿನ್ನಲಿಕ್ಕೆ ಮಾತ್ರ, ಅದು ಬೆಳಿಗ್ಗೆ ಹೊತ್ತಿಗೆ ತುಂಬ ಗಟ್ಟಿ ಆಗ್ತದೆ. ಈ ರೀತಿ ನೀವು ಕುಚಲಕ್ಕಿ ಹಾಕಿ ಮಾಡಿ ನೋಡಿ ಒಂದು ಸಲ, ತುಂಬ ಸಾಫ್ಟಾಗಿರ್ತದೆ. ಬೆಳಿಗ್ಗೆ ಕೂಡ ಅದನ್ನು ಬಿಸಿ ಮಾಡಬೇಕು ಅಂತ ಏನಿಲ್ಲ, ನಿಮಗೆ ಹೀಗೆ ತಣ್ಣಗಾಗಿರುವಂತಹ ಗಟ್ಟಿಯನ್ನೇ ಡೈರೆಕ್ಟಾಗಿ ತಿನ್ಬೋದು, ಅಷ್ಟು ಸಾಫ್ಟಾಗಿರ್ತದೆ. ಈ ರೀತಿ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಅವಲಕ್ಕಿ ಕೂಡ ಹಾಗೆ ಒಂದು ಸ್ವಲ್ಪ ಹಾಕಿಬಿಟ್ಟು ಒಂದು ಸಲ ಟ್ರೈ ಮಾಡಿ ನೋಡಿ ನೀವು. ಈ ರೀತಿ ಅಕ್ಕಿನ ಕಾಂಬಿನೇಷನ್ ಹಾಕಿ ಮಾಡಿ ಒಂದು ಸಲ. ಓಕೆ ಫ್ರೆಂಡ್ಸ್, ಇವತ್ತಿನ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ನಾನು. ಓಕೆ, ಸಿಗ್ತೇನೆ ಇನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ. ಅಷ್ಟ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.